ಮಂಗಳೂರು ಮಹಾನಗರ ಪಾಲಿಕೆಯ ದಾರಿದೀಪಗಳನ್ನು ಎಲ್ಇಡಿಗೆ ಬದಲಾಯಿಸುವ ಪ್ರಕ್ರಿಯೆ ಡಿಸೆಂಬರ್ ವೇಳೆಗೆ ಸಂಪೂರ್ಣಗೊಳ್ಳಲಿದೆ ಎಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು. ಅವರು ಪಾಲಿಕೆಯ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಮಾತನಾಡಿದರು. ಈಗಾಗಲೇ ಶೇಕಡಾ 85ರಷ್ಟು ಸಮೀಕ್ಷೆ ಪೂರ್ಣಗೊಂಡಿದೆ. ಸುಮಾರು 6,000 ಎಲ್ಇಡಿ ದೀಪಗಳನ್ನು ತರಿಸಲಾಗಿದ್ದು, ಅವುಗಳ ಅಳವಡಿಕೆ ಹಂತ ಹಂತವಾಗಿ ನಡೆಯಲಿದೆ. ಪಾಲಿಕೆ ಸದಸ್ಯರ ಮನವಿಯ ಮೇರೆಗೆ ಹೊರಭಾಗದ ವಾರ್ಡ್ಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತಿದೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಎಲ್ಇಡಿ ಲೈಟ್ಗಳ ನಿರ್ವಹಣೆ ನಡೆಯಲಿದ್ದು, 7 ವರ್ಷಗಳ ಅವಧಿಗೆ ಖಾಸಗಿ ಗುತ್ತಿಗೆ ಸಂಸ್ಥೆಗೆ ವಹಿಸಲಾಗುತ್ತಿದೆ. ಇದರಿಂದಾಗಿ ಪಾಲಿಕೆಯ ವೆಚ್ಚ ಗಣನೀಯವಾಗಿ ಕಡಿಮೆಯಾಗಲಿದೆ ಎಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಹೇಳಿದರು. ನಮ್ಮ ಈಗಿರುವ ವ್ಯವಸ್ಥೆಯಲ್ಲಿ ಎಲ್ಲ ನಾವು ಜನಪ್ರತಿನಿಧಿಗಳಿದ್ದೇವೆ, ನಮ್ಮ ಇಂಜಿನಿಯರ್ಸ್ ಇದ್ದಾರೆ. ನಾವು ಸಾಕಷ್ಟು ಕಡೆಯಲ್ಲಿ ಸಪೋಸ್ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಅಂತರಗಳಿದ್ರೆ ನಾವು ಸ್ವಲ್ಪ ಹೆಚ್ಚುವರಿ ವೋಲ್ಟೇಜಿನ ಲೈಟ್ಗಳನ್ನು ಹಾಕಿ ನಮ್ಮಲ್ಲಿ ಅಂದರೆ ಬಹಳ ಇದಾಗಿ ಸೈಂಟಿಫಿಕ್ ಆಗಿ ಅಲ್ಲ, ನೀವೀಗ ಹೇಳ್ತಾರೆ ಲಕ್ಸ್ ಲೆವೆಲ್ ಅನ್ನ ಮೇಂಟೈನ್ ಹಾಗೆ ಅಂತಲ್ಲ, ಹೆಚ್ಚು ಕಮ್ಮಿ ಒಂದಷ್ಟು ಡಾರ್ಕ್ ಸ್ಪಾಟ್ ಇರದ ರೀತಿಯಲ್ಲಿ ಸಾರ್ವಜನಿಕರ ಯಾವುದೇ ರೀತಿ ದೂರುಗಳು ಬರದ ರೀತಿ ನಾವೊಂದು ರೀತಿಯಲ್ಲಿ ಮೇಂಟೈನ್. ನನಗೆ ತಿಳಿದ ಹಾಗೆ ನಾವು ಈಗ ಮುಂದೆ ಯಾವ ರೀತಿ ಹೋಗ್ತಾ ಇದ್ದೇವೆ ಅಂದರೆ, ಇರುವಂತಹ ಪೋಲುಗಳನ್ನೇ ಇರಿಸಿಕೊಂಡು ಈಗ ಕನ್ಸೆಷನ್ ಹೇಳಿದ್ರೆ ನಾವು ಎಲ್ಲಿಯಾದರೂ ಲಕ್ಸ್ ಲೆವೆಲ್ ಮೇಂಟೈನ್ ಆಗದಿದ್ರೆ ಕೆಲವೊಂದು ಪೋಲುಗಳಿಗೆ ಅಂದ್ರೆ ತುಂಬಾ ಗ್ಯಾಪ್ ಇರುವಂತಹ ಪೋಲುಗಳಿಗೆ ಹೆಚ್ಚುವರಿ ವ್ಯಾಟ್ಸಿನ ಲೈಟ್ಗಳನ್ನು ಹಾಕ್ತೇವೆ. ಈ ಸಂದರ್ಭ ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಪಾಲಿಕೆ ಆಯುಕ್ತರಾದ ಅಕ್ಷಯ್ ಶ್ರೀಧರ್, ಉಪಮೇಯರ್ ಸುಮಂಗಲ ರಾವ್ ಮೊದಲಾದವರು ಪಾಲ್ಗೊಂಡಿದ್ದರು.